ಬಿಸಿ ಬಿಸಿಯಾದ ಹೆಲ್ದಿ ಇಡ್ಲಿ ರೆಡಿ, ಖಾರ ಇಡ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಆ ಪಾಕೆಟ್ಸ್ ತುಂಬ ಇಷ್ಟ ಆಯಿತು. ಟೈನಿ ಪಾಕೆಟ್ಸ್. ಇದರಲ್ಲಿ ಈ ರೀತಿಯಾಗಿ ನಾವು ಹೆಲ್ದಿಯಾಗೂ ಕೂಡ ಮಾಡ್ಕೊಳ್ಬೋದು. ಇದು ಇಲ್ದಿದ್ರೆ ಅದು ಸರ್ವಿಂಗ್ಗೋಸ್ಕರ ಎಲೆದು ಬೌಲ್ ಅದರಲ್ಲೂ ಮಾಡಿದ್ರು ಒಳ್ಳೆ ಬರ್ತದೆ. ಬಾಳೆ ಎಲೆದು ಇನ್ನೊಂದು ಬರುತ್ತಲ್ಲ, ಬಾಳೆ ಎಲೆದು ಅಥವಾ ಗೊನ್ನೆ ಅಂತ ಹೇಳ್ತಾರೆ, ದೊಣ್ಣೆ ಅದರಲ್ಲೂ ಒಳ್ಳೆ ಬರ್ತದೆ. ಓಕೆ. ನಮಸ್ಕಾರ ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಪ್ರತಿನಿತ್ಯವೂ ಕೂಡ ವಿಭಿನ್ನ ರೀತಿಯ ಖಾದ್ಯಗಳನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ನಿಮಗೆ ತೋರಿಸ್ತಾನೇ ಇದ್ದೇವೆ, ಉಣಬಡಿಸ್ತಾನೇ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಪ್ರವೀಣಾ ಹರೀಶ್ ಅವರು. ಯಾವ ಅಡುಗೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಮಾಸ್ಟರ್ ಕ್ಲಾಸ್ ಇದರ ವಿನ್ನರ್ ತಾವು ಸೀಸನ್ 2ದು. ಸೊ ಅದರಲ್ಲಿ ಅಂತೂ ಬೇರೆ ಬೇರೆ ಡಿಶಸನ್ನು ಮಾಡ್ತಾ ಇದ್ರಿ. ನಮಗೆ ಅಂತೂ ಎಲ್ಲಿ ಸ್ವಲ್ಪ ಟೇಸ್ಟ್ಗೆ ಸಿಗುತ್ತಾ ಏನೋ ಅಂತ ಕಾಯ್ತಾ ಇದ್ವಿ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನೀವು ನಮಗೆ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಿ. ಯಾವ ಅಡುಗೆ ಮಾಡ್ತಿದ್ದೀರಿ? ಇವತ್ತು 2 ಡಿಶ್ ಮಾಡ್ತಾ ಇದ್ದೇನೆ. ಒಂದು ಖಾರ ಇಡ್ಲಿ ಮಾಡ್ತಾ ಇದ್ದೇನೆ, ಹೆಲ್ದಿ ಆಗಿರ್ತದೆ, ಎಲ್ಲ ವೆಜಿಟೇಬಲ್ಸ್ ಹಾಕಿ, ಗ್ರೀನ್ಸ್ ಹಾಕಿ. ಇನ್ನೊಂದು ಮಾವಿನ ಹಣ್ಣಿದು ಅಡೆ ಮಾಡ್ತಾ ಇದ್ದೇನೆ, ಸ್ವೀಟ್ ಅಲ್ಲಿ. ಮಾವಿನ ಹಣ್ಣಿಂದು ಅಡೆ ಅಂದ್ರೆ ಅಡ್ಡಿ ಅಂತ ನಾವು ಏನು ಹೇಳ್ತೇವೆ, ಅದು ಮಾಡ್ತಾ ಇದ್ದೇನೆ. ಮಾವಿನ ಹಣ್ಣು ಬೇಯಿಸ್ಕೊಟ್ಟು ಒಳಗಡೆ ಕೋಕೋನಟ್ ಫಿಲ್ಲಿಂಗ್ ಮಾಡಿ, ಒಂದು ಖಾರ ಒಂದು ಸ್ವೀಟ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಇದಂತೂ ಕುಕ್ಕಿಂಗ್ದಾಯಿತು. ಸೊ ನಿಮ್ಮ ಪ್ರೊಫೆಷನ್ದು ಕೂಡ ಇನ್ನೂ ಏನೋ ಸ್ವಲ್ಪ ಅದನ್ನು ನಾವು ಅಡುಗೆ ಮಾಡ್ತಾ ಮಾತಾಡೋಣ. ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟಿಗೆ ಈಗ ನಮಗೆ ಯಾವ ಸ್ಪೆಷಲ್ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಈಗ ಫಸ್ಟ್ ನಾನು ಇಡ್ಲಿ ಮಾಡ್ತೇನೆ, ಖಾರ ಇಡ್ಲಿ ಮಾಡ್ತೇನೆ. ಖಾರ ಇಡ್ಲಿ. ಓಕೆ. ಸೊ ನೀವು ಕಾರವಾರಿಂದ? ಹೌದು. ಸೊ ಇದು ಕಾರವಾರದ ಸ್ಪೆಷಲ್? ಇಲ್ಲ, ಕಾರವಾರ ಸ್ಪೆಷಲ್ ಅಲ್ಲ. ಇದು ನಾನು ನನ್ನ ಮಗನಿಗೆ ಟಿಫಿನ್ ಬಾಕ್ಸಿಗೆ ಅಂತ ಒಂದೊಂದು ಟ್ರೈ ಮಾಡ್ತಾ ಇರ್ತೇನೆ. ಇದು ಕಾರವಾರ ಸ್ಪೆಷಲ್ ಏನಲ್ಲ, ಹೆಲ್ದಿ ಇಡ್ಲಿ ಫಾರ್ ಎಸ್ಪೆಷಲಿ ಫಾರ್ ಟಿಫಿನ್ ಅಂತ ಹೇಳ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಆಗ್ಬೋದು. ಸ್ಟಾರ್ಟ್ ಮಾಡುವ. ಎಸ್. ಒಂದು ಪ್ಯಾನ್ ಬೇಕೀಗ. ಇದು 1 ಕಪ್ ರವೆ, ಬಾಂಬೆ ರವೆ. ಜಸ್ಟ್ 1 ಮಿನಿಟ್ ಸಾಕು ಫ್ರೈ ಮಾಡಿದ್ರೆ. ಬಾಂಬೆ ರವೆ ಇಡ್ಲಿ ಅಂತ ಹೇಳಿದ್ರಿ, ಇದು ಬಾಂಬೆ ರವದ ಇಡ್ಲಿ. ಇದು ರವೆ ಇಡ್ಲಿ ಆ ಥರ ರವೆ ಅಲ್ಲ, ಆ ಥರದ್ದಲ್ಲ. ಇದು ಸ್ವಲ್ಪ ಬೇರೆ ಬರ್ತದೆ, ಎಲ್ಲ ವೆಜಿಟೇಬಲ್ಸ್ ಬಂದು. ಎಸ್ಪೆಷಲಿ ಇದ್ರದ್ದು ಸ್ಪೆಷಾಲಿಟಿ ಅಂದ್ರೆ ಇದು ಡಿಲ್ ಲೀವ್ಸ್ ಅಂತ ಹೇಳ್ತೇವಲ್ಲ, ಅದು ಅದರದ್ದೇ ಫ್ಲೇವರ್ ಬರ್ತದೆ. ಸೊ ನಿಮ್ದು ಬೇಕಿಂಗ್ದು ನೀವು ಮಾಡ್ತಾ ಇದ್ರಿ ಬಿಸ್ನೆಸ್, ಹೇಗಾಗ್ತಾ ಒಳ್ಳೆ ಆಗ್ತಾ ಇದೆ, ತುಂಬಾ ಒಳ್ಳೆ ಆಗ್ತದೆ. ಸ್ಮಾಲ್ ಕ್ಲೌಡ್ ಕಿಚನ್ ಇದೆ ನಂದು. ಅಂದ್ರೆ ಕ್ಲೌಡ್ ಕಿಚನ್ ಅಲ್ಲಿ ಬರೀ ಬೇಕಿಂಗ್ ಬೇಕಿಂಗ್ ಮಾಡ್ತೇನೆ, ಫುಡ್ ಬೇರೆ ತಗೊಳ್ತೇನೆ. ತುಂಬಾ ಜಾಸ್ತಿ ಜನರಿಗೆ ತಗೊಳ್ಳೋದಿಲ್ಲ, ಮ್ಯಾಕ್ಸಿಮಮ್ 50 ಜನರಿಗೆ ಹಾಗೆ. ಸೊ ಕ್ಲೌಡ್ ಕಿಚನ್ದು ನಿಮ್ಮ ಇದು ಹೆಸರೇನು? ಪ್ರವೀಣಾಸ್ ಕಿಚನ್ ಅಂತ. ಇದು ಆಫ್ ಮಾಡುವ. ಓಕೆ, ಸಾಕಷ್ಟೇ? ಅಷ್ಟೇ ಸಾಕು. 1 ಮಿನಿಟ್. ಈಗ ಇದೊಂದು ಸ್ವಲ್ಪ ತಣ್ಣಗಾಗಲಿ. ಈಗ ಒಂದು ಬೌಲಿಗೆ 1 ಕಪ್ಪು ತುರಿದಿರೋ ಸೌತೆಕಾಯಿ. ಓಕೆ, ಸ್ಪೂನಲ್ಲೇ ಇದೆ, ತಗೊಳ್ಳಿ. ಇನ್ನೊಂದು 1/2 ಕಪ್ ಅಷ್ಟು ಡಿಲ್ ಲೀವ್ಸ್, ಸಬ್ಬಸಿಗೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾರ್ನ್ ಹಾಕುವ. ಓಕೆ. ಅದು ಬೇಯಿಸಿರುವಂಥದ್ದು? ಅಲ್ಲ, ಹಸಿದು ಕಾರ್ನ್. ಅದನ್ನ ಫುಲ್ ಹೋಲ್ ಆಗಿ ಹಾಕೊಳ್ಳೋದಾ? ಹೌದು, ಚಂಕ್ಸ್ ಮಾಡಬೇಕು ಅಂತ? ಇಲ್ಲ. ಅದು ಒಂದೊಂದು ಸಿಕ್ಕಿದ್ರೆ ಬಾಯಿಗೆ ಒಳ್ಳೇದಾಗ್ತದೆ ಅಂತ. 1-2 ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಮೊಸರು. ಈಗ ಒಂದು ಮಿಕ್ಸಿ ಮಾಡ್ಕೊಳ್ವಾ. ಇದು ಸಾಕಾಗ್ತದ? ಸಾಕು. ಒಂದು 1/2 ಇದಷ್ಟು ತೆಂಗಿನ ತುರಿ. ಪೇಸ್ಟ್ ತರ? ಪೇಸ್ಟ್ ಅಲ್ಲ, ಇದು ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋದು ಅಷ್ಟೇ. ತುರಿ ಬರಬೇಕು. ತುರಿ ಇದ್ರೆ ಅಷ್ಟೇ ಸಾಕಾಗುತ್ತೆ. ಈಗ ನೀವು ಚೂರುಗಳನ್ನ ಹಾಕಿ. ಇದು ಹಸಿಮೆಣಸು, ಒಂದು ಶುಂಠಿ, ಸಾಕು, ಅಷ್ಟೇ ಸಾಕು. ಸ್ವಲ್ಪ ಕ್ರಶ್ ಮಾಡುವ. ನೀರೇನು ಬೇಡ? ನೀರೇನು ಬೇಡ ಅದಕ್ಕೆ. ಸಾಕ? ಇದನ್ನು ಹಾಕ್ಬಿಡುವ ಇದಕ್ಕೆ.
ಸೊ ಇದು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದ ತಕ್ಷಣವೇ ಇಲ್ಲ, ತಕ್ಷಣ ಇಮಿಡಿಯೇಟ್ಲಿ ಮಾಡ್ಬೋದು. ಇದು ನೋಡಿ, ಇದು ಮಾಡಿದ್ರೆ ಒಂದು 10 ಮಿನಿಟ್ಸ್ ಇದ್ದ ಕೆಲಸ ಇದು. ಈಗ ಸೊ ಟಿಫನ್ಗೆಲ್ಲ ಹೇಳಿ ಮಾಡ್ತಿದ್ವಿ, ಯಾಕೆಂದ್ರೆ ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ಲ ಅಲ್ವಾ. ಇದು ರವೆ ಹಾಕಿ ಕೊಡ್ಬೋದು. ಈಗ ಎಷ್ಟು ಕಪ್ 1 ಕಪ್ ರವೆಗೆ 1 ಕಪ್ ಸೌತೆಕಾಯಿ ಹೆಚ್ಚಿರೋದು, ಒಂದು ಅರ್ಧ ಕಪ್ ಅಷ್ಟು ಡಿಲ್ ಲೀವ್ಸ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಕಪ್ ಅಷ್ಟು ಸ್ವಲ್ಪ ಅಂದಾಜಲ್ಲಿ 1/4 ಕಪ್ ಕಾರ್ನ್, ಮತ್ತೆ ಕ್ಯಾರೆಟ್ ಬೇಕಿದ್ರೆ ಕ್ಯಾರೆಟು ಹಾಕ್ಬೋದು. ನಾನು ಸ್ವಲ್ಪ ಗ್ರೀನ್ ಇರ್ಲಿ ಅಂತ ಹೇಳಿ ಹಾಕ್ಲಿಲ್ಲ ಅಷ್ಟೇ. ಇದೊಂದು 5-10 ಮಿನಿಟ್ಸ್ ಹೀಗೆ ಇರ್ಲಿ. ಅಂದ್ರೆ ಇದಕ್ಕೆ ನೀರೇನು ಬೇಡ, ಅಂದ್ರೆ ರವೆ ಎಲ್ಲ ಹೀರ್ತದೆ, ಈಗ ಹೀರ್ಕೊಳ್ತದೆ ನಿಲ್ಲಿ. ಇದು ಸ್ವಲ್ಪ ಚಂದ ಸ್ಕ್ವೀಸ್ ಮಾಡಿದ್ರೆ, ಮೊಸರಿದೆ, ಸೊಪ್ಪು ಅದರ ನೀರು ಬಿಡ್ತದೆ, ಹಾಗಾಗಿ ನೀರು ಬೇಡ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಇದ್ರೆ ಚೆನ್ನಾಗಿ ಹೀರಿಸಿ ಸಾಫ್ಟ್ ಆಗ್ತದೆ. ಈಗ ಸ್ವಲ್ಪ ಸಾಲ್ಟ್ ಹಾಕುವ. ಇದೊಂದು 5 ಮಿನಿಟ್ಸ್ ಬಿಡುವ ಹೀಗೆ. ಸೊ ಇಮಿಡಿಯೇಟ್ ಜಟ್ಪಟ್. ಇದೀಗ ನೀವು ಬಾಂಬೆ ರವೆ ಹಾಕಿ ಇದನ್ನ ಮಾಡ್ತಾ ಇದ್ದೀರಿ. ಅಕ್ಕಿ ರವೆಯಿಂದ ಇನ್ನೂ ಒಳ್ಳೆ ಆಗ್ತದೆ. ನಾನು ಸ್ವಲ್ಪ ಹೆಲ್ದಿ ಆಗಿರ್ಲಿ ಅಂತ ಕೆಲವರು ರೈಸ್ ತಕೊಳ್ಳೋದು ಇಷ್ಟಪಡೋದಿಲ್ಲ ತಗೊಳ್ಳಿಕ್ಕೆಲ್ಲ. ನಾನು ಯೂಶಲಿ ಬ್ರೇಕ್ಫಾಸ್ಟಿಗೆಲ್ಲ ರೈಸ್ ಐಟಮ್ ಕಡಿಮೆ ಮಾಡೋದು, ಟಿಫಿನ್ ಬಾಕ್ಸಿಗಾಗಲಿ ರೈಸ್ ಐಟಮ್ ಕಡಿಮೆ ಮಾಡೋದು. ಅದಕ್ಕೆ ನಾನು ಈ ಥರದ್ದೇ ಏನಾದರೂ ಮಾಡೋದು. ರವೆ ಜಾಸ್ತಿ ಯೂಸ್ ಮಾಡ್ತೇವೆ, ರವೆ ಅಥವಾ ಮೂಂಗ್ ದಾಲ್ ಅದ್ರದ್ದು ದೋಸೆ, ಅದ್ರದ್ದು ಇಡ್ಲಿ. ನಮ್ದು ಅದೇ ಅಕ್ಕಿ ನಾವು ಜಾಸ್ತಿ ಅವಾಯ್ಡ್ ಮಾಡ್ತೇವೆ ಮಾರ್ನಿಂಗ್ ಅವರ್ಸ್. ಅದಕ್ಕೆ ನಂದು ಏನೋ ಬ್ರೇಕ್ಫಾಸ್ಟ್ ಏನಿದೆ ಇದೇ ಥರದ್ರಲ್ಲಿ ಏನಾದ್ರು ಇರ್ತದೆ. ಈಗ ಅಕ್ಕಿ ರವೆ ಯಾರಾದ್ರೂ ಅಕ್ಕಿನ ಬೇಕು ಅಂತ ಹೇಳಿಸೋರು ಅಕ್ಕಿ ರವೆಯನ್ನು ಬಳಸಿ ಈ ರೀತಿಯಾಗಿ ಅದು ನೆನೆಲಿಕ್ಕೆ ಟೈಮ್ ಬೇಕಾಗ್ತದೆ. ಸೇಮ್ ಇಷ್ಟೇ ಹೊತ್ತು. ಸೊ ಅದಕ್ಕೆ ಸ್ವಲ್ಪ ಇನ್ನು ನೀರು ಜಾಸ್ತಿ ಬೇಕಾಗೋದಿಲ್ಲ. ಇದು ಇಲ್ಲ ಏನು ಬೇಡ. ಇದು ನಾವು ಹುರಿತೇವಲ್ವಾ, ಇದು ಜಾಸ್ತಿನೂ ಎಳ್ಕೊಳ್ಳೋದಿಲ್ಲ, ಎಷ್ಟು ಬೇಕಷ್ಟೇ ಎಳ್ಕೊಂಡಿರ್ತದೆ. ಇದು ನಾವು ಹುರಿದಿ ಹಾಕಿದ್ರೆ ತುಂಬಾ ಸೋಕ್ ಮಾಡ್ಕೊಂಡು ಗಟ್ಟಿ ಆಗೋದು ಹಾಗಾಗ್ತದೆ. ಇದು ನೋಡಿ, ಇದು ಇಟ್ಟಷ್ಟು ನಿಮ್ಗೆ ಸಾಫ್ಟ್ ಆಗ್ತಾ ಬರ್ತದೆ. ಯಾಕಂದ್ರೆ ಸೌತೆಕಾಯಿ ನೀರಿದೆ, ಸೌತೆಕಾಯಿದು ಅದು ಅದರದೇ ಆಗಿ ನೀರ್ ಬಿಡ್ತದಲ್ವಾ. ಸೌತೆಕಾಯಿದು ಮತ್ತೆ ಮೊಸರಿದೆ, ಮತ್ತೆ ಸೊಪ್ಪಿದೆ. ಉಪ್ಪು ಹಾಕಿದ ಕೂಡಲೇ ಎಲ್ಲ ನೀರು ಬಿಡ, ಉಪ್ಪು ಹಾಕ್ತೇವಲ್ವಾ, ಸೊ ಅದು ನೀರು ಬಿಡ್ತದೆ. ಅದಕ್ಕೆ ನೀರು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇದು ಸಬ್ಬಸಿಗೆ ಸೊಪ್ಪು ಮತ್ತೆ ರವೆ ಮತ್ತೆ ಚಿಕ್ಕ ಸಾಬುದಾನ ಇದೆಲ್ಲ ಅದು ಹಾಕಿ ಯೂಶಲಿ ನೀವು ಬ್ಯಾಂಗ್ಳೂರ್ ಕಡೆ ದರ್ಶನೀಸ್ ಎಲ್ಲ ಹೋದ್ರೆ ಈ ಗ್ರೀನ್ ಇಡ್ಲಿ ಕೊಡ್ತಾರೆ. ಅದು ಬೇಸಿಕಲಿ ಅದ್ರದ್ದು ಬೇಸೇ ಇರೋದು ಸಬ್ಬಸಿಗೆ ಸೊಪ್ಪು. ಅದು ನೋಡ್ಲಿಕ್ಕೂ ಚಂದ ಇರ್ತದೆ, ತಿನ್ನುವಾಗೂ ಒಂಥರ ಡಿಫ್ರೆಂಟ್ ಟೇಸ್ಟ್. ಯೂಶಲಿ ನಮ್ಗೆ ಇಲ್ಲಿ ಮಂಗಳೂರಲ್ಲಿ ನನಗೆ ಅನ್ಸಿದ ಪ್ರಕಾರ ಸಿಗೋದಿಲ್ಲ ಅದೆಲ್ಲ. ಈ ಬ್ಯಾಂಗ್ಳೂರ್ ಸ್ಪೆಷಲಿ ದರ್ಶನೀಸ್ ಅಲ್ಲಿ ಸಿಗ್ತದೆ ಅಂತ ಇಡ್ಲಿ. ಇದೀಗ ಆಯ್ತಾ, ಮಾಡ್ಬೋದು. ಈಗ ನೀರು ಬಿಸಿಗಿಡುವ. ನೀರೆಲ್ಲ ಹಾಕಿಟ್ಟಿದೆ. ಈಗ ಇದು ನೀವು ಇಡ್ಲಿ ಮೋಲ್ಡಲ್ಲೂ ಮಾಡ್ಬೋದು, ಯಾವುದ್ರಲ್ಲಿ ಅದು ಪ್ಲೇನ್ ಪ್ಲೇಟಲ್ಲಿ ಹಾಕಿ ಕಟ್ಟಿಸ ಮಾಡ್ಬೋದು, ವಡೆ ಥರ. ನಾನು ಇದು ಒಂದು ಸ್ವಲ್ಪ ಎಲೆದು ಫ್ಲೇವರ್ ಬರಲಿ ಅಂತ ಬಾಳೆ ಎಲೆದು ಇದು ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ. ಸೊ ಇದು ಯಾವ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಅಂದರೆ ಅದೇ ಏನಿಲ್ಲ, ಸ್ಕ್ವೇರ್ ಕಟ್ ಮಾಡಿ, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕಟ್ ಮಾಡಿ, ಈಚೆ 2 ಕಟ್ಟು, ಆಚೆ 2 ಕಟ್ ಮಾಡೋದು. ಮತ್ತೆ ಇದು ಹೀಗೆ ಮಾಡಿ ಫೋಲ್ಡ್ ಮಾಡೋದು. ಅದು ಕಡ್ಡಿ ಸಹ ಹಾಕಿದ್ರೆ ಆಗ್ತದೆ, ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಓಕೆ. ಸೊ ಇದಕ್ಕಿಂತ ನಾವು ಯಾವುದು ಕಟ್ಟಿ ಅಥವಾ ಟೂತ್ ಪಿಕ್ ಕಡ್ಡಿ ಕೂಡ ಹಾಕೊಳ್ಬಹುದು. ಇದೆಲ್ಲ ಟ್ರಾವೆಲಿಂಗ್ ಎಲ್ಲ ಆದ್ರೆ ಹಾಗೆ ಆಗ್ತದೆ, ಚೆನ್ನಾಗಿರ್ತದೆ ಅದು. ಇದಕ್ಕೆ ಮತ್ತೆ ಆಯಿಲ್ ಗೀಲ್ ಏನು ಹಾಕ್ಬೇಕಂತ ಏನು ಇಲ್ಲ, ಆಯಿಲ್ ಫ್ರೀ ಇದೆ ಇದು. ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ತುಪ್ಪ ಸೋರ್ಕೊಳ್ಬೋದು, ಅದನ್ನು ತುಂಬ ಚಂದ ಬರ್ತದೆ. ನಾನು ಹಾಕಲಿಲ್ಲ, ನಾನು ಜಸ್ಟ್ ಇದನ್ನು ಹಾಕ್ತೇನೆ. ಇದರಲ್ಲಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಸೊ ತಟ್ಟೆ ಇಡ್ಲಿ ಟೈಪ್ ಮಾಡ್ಕೊಳ್ಳೋರು ತಟ್ಟೆ ಇಡ್ಲಿ. ಹೌದು, ಇಲ್ಲದ್ರೂ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿ ಮತ್ತೆ ಅದನ್ನು ಕಟ್ಟು ಪೀಸಸ್ ತರ ಮಾಡ್ಬೋದು, ಅದು ಸಹ ಮಾಡ್ಬೋದು. ಹೇಗೆ ಮಾಡಿದ್ರು ಬೆಸ್ಟ್ ಇದೆ ಇದು. ಇದು ಎಲೆ ಅಂದ್ರೆ ಹೇಳಿದ್ರೆ ಟ್ರಾವೆಲಿಂಗ್ಗೂ ಆಯ್ತು, ಹೆಲ್ದಿ ವರ್ಷನ್ ಅಲ್ವಾ. ಅದೆಲ್ಲ ಹಾಕಿ ಅದಕ್ಕೆಲ್ಲ ಹಾಕಿದ್ರೆ ಆಯಿಲ್ ಹಾಕ್ಬೇಕಾಗ್ತದೆ.
ಇದಕ್ಕೆ ಆಯಿಲ್ ಏನು ಬೇಡ. ಡಯಟ್ ಅಲ್ಲಿ ಇರ್ತಾರೆ ಅವ್ರಿಗೆಲ್ಲ ಇದು ಬೆಸ್ಟ್ ಅಲ್ವಾ? ಹೌದು, ಡಯಟ್ ಕಾನ್ಷಿಯಸ್ ಇರೋರಿಗೆ ಬೆಸ್ಟ್. ಸೊ ನಿಮ್ಮ ಕಿಚನಲ್ಲಿ ಕೂಡ ಈ ಕ್ಲೌಡ್ ಕಿಚನಲ್ಲಿ ಇದೆಲ್ಲ ತಯಾರಿಸ್ತೀರಾ? ಕೆಲವರು ಬ್ರೇಕ್ಫಾಸ್ಟ್ ಕೇಳ್ತಾರೆ. ನಾನು ಯೂಶಲಿ ಬ್ರೇಕ್ಫಾಸ್ಟ್ ತುಂಬ ಕಡಿಮೆ ತಗೊಳ್ತೇನೆ, ಯಾಕಂದರೆ ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋಗೋದಲ್ವಾ. ಬಟ್ ಕೆಲವೊಂದು ನಂದು ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ತುಂಬ, ಅಂಥವ್ರಿಗೆ ಮಾತ್ರ ಕೆಲವು ಸಲ ಅವ್ರದ್ದು ಯಾರಾದ್ರು ಗೆಸ್ಟ್ ಇದ್ದರೆ ಆ ಥರ ಇದ್ರೆ ಅವರು ಕೇಳ್ತಾರೆ, ಆವಾಗ ಕೊಡ್ತೇನೆ. ಸೊ ನಿಮ್ಮ ಬ್ರೇಕ್ಫಾಸ್ಟ್ ರೆಸಿಪೀಸಲ್ಲಿ ಏನೆಲ್ಲ ಇರುತ್ತೆ? ಯೂಶಲಿ ನನಗೆ ತುಂಬ ಕೇಳೋದಂತ ಹೇಳಿದ್ರೆ ಈ ಥರ ಆಯಿಲ್ ಫ್ರೀ ಆಗಿರುವಂಥದ್ದೇ ಕೇಳ್ತಾರೆ. ಮೂಂಗ್ ದಾಲ್ ಇಡ್ಲಿ ಕೇಳ್ತಾರೆ, ಅಥವಾ ಈ ಥರ ಇಡ್ಲೀಸ್ ಅಂಥದ್ದೇ ಕೇಳೋದು ಜಾಸ್ತಿ. ಹೆಲ್ತಿ ವರ್ಷನ್ ಇರೋದು, ಈ ಪೂರಿ ಗಿರಿ ಅಂಥದ್ದೆಲ್ಲ ಕೇಳೋದು ತುಂಬ ಕಡಿಮೆ. ಇದು ಸಾಧಾರಣ ಎಷ್ಟೊತ್ತು ಬೇಯಬೇಕು? ಇದು ಒಂದು 15 ಮಿನಿಟ್ಸ್ ಬೇಯಬೇಕು. ಅಂದರೆ ಇದು ಬಾಂಬೆ ರವೆ ಆಗಿದ್ರಿಂದ ಬೇಗ ಬೇಯುತ್ತದೆ. ನಿಮಗೆ ಅಕ್ಕಿ ರವೆ ಆದ್ರೂ ಸಹ ಅಷ್ಟೇ, ಮತ್ತೆ ಜಾಸ್ತಿ ಹೊತ್ತು ಇಡಬೇಕಂತಿಲ್ಲ. ಈಗ ಒಂದು ಪಟ್ ಅಂತ ಒಂದು ಚಟ್ನಿ ಮಾಡ್ಕೊಳ್ಳುವ. ಅದಕ್ಕೆ ಒಂದು ಪ್ಯಾನ್ ಕೊಡಿ, ಅದು ಪ್ಯಾನ್ ಕೊಡಿ. ಈ ಕಡೆ ಆರಾಮ್ಸೆ ಬೇಯ್ತಾ ಇರುತ್ತೆ. ಅಲ್ಲಿ ಇದೇ ಪ್ಯಾನ್ ಆಗ್ಬೋದಲ್ಲ? ಪ್ಯಾನ್ ಆಗ್ಬೋದು. ಓಕೆ, ಈಗ ಒಂದು 1/4 ಕಪ್ಪಷ್ಟು ಕಡಲೆಬೇಳೆ, ಒಂದು 4 ಬ್ಯಾಡಗಿ ಮೆಣಸು ಹಾಕುವ. ಓಕೆ, ಸೊ ಇದು ಇಡ್ಲಿಗೆ ಚಟ್ನಿ ಅಗತ್ಯವೇ ಬೇಕಾಗುತ್ತಾ? ಬೇಕು. ಈಗ ಹಾಗೆ ತಿನ್ಬೋದು, ಬಟ್ ಇದು ಒಳ್ಳೆ ಕಾಂಬಿನೇಷನ್ ಅದಕ್ಕೆ. ಬಟ್ ಇದರಲ್ಲಿ ಖಾರ ಏನಿಲ್ಲ, ಹಸಿಮೆಣಸು ಹಾಕಿದ್ದೇವೆ ಇದರಲ್ಲಿ. ಹಸಿಮೆಣಸು ಮತ್ತೆ ಶುಂಠಿ ಹಾಕಿದ್ದೇವೆ. ಓಕೆ ಓಕೆ, ಗ್ರೈಂಡ್ ಮಾಡಿ ಹಾಕೊಂಡಿದ್ದೀವಿ. ಹೌದು, ಖಾಲಿ ಅಷ್ಟೇ ಇಷ್ಟಪಡುವವರು ಅದನ್ನೇ ತಿನ್ಬೋದು. ಹೌದು, ಅದು ಹಾಗೆ ತಿನ್ಲಿಕ್ಕೆ ಸಹ ಒಳ್ಳೇದಾಗ್ತದೆ, ಯಾಕಂದ್ರೆ ಅದರಲ್ಲಿ ಎಲ್ಲ ಇದೆ, ಕೋಕೋನಟ್ ಇದೆ, ಇದು ಇದೆ. ಬಟ್ ಇದು ಒಳ್ಳೆ ಕಾಂಬಿನೇಷನ್, ಫ್ಲೇವರ್ ಜಾಸ್ತಿ. ಹೌದು. ಇದಕ್ಕೆ ಫ್ರೈ ಮಾಡುವಾಗ ಒಂದು 2 ಹಿಂಗ್ ಹಾಕುವ, ಸ್ವಲ್ಪ ಹಿಂಗ್ ಹಾಕುವ. ಆಕ್ಚುಲಿ ಇದು ಪುದೀನಾ ಚಟ್ನಿ. ಪುದೀನಾ ಚಟ್ನಿ, ಕಡಲೆಬೇಳೆ ಪುದೀನ ಹಾಕಿ, ತುಂಬಾ ರೇರ್ ಕಾಂಬಿನೇಷನ್. ನೀವು ನೋಡಿ, ಇದು ನೀವು ನೋಡಿ, ಇದು ತುಂಬಾ ಒಳ್ಳೆ ನಿಮ್ಗೆ ಯೂನಿಕ್ ಕಾಂಬಿನೇಷನ್. ಇದು ರವಾ ದೋಸೆಗೆ ಒಳ್ಳೆ ಆಗ್ತದೆ. ರವಾ ದೋಸೆ ಇದೆಲ್ಲ ಅದಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್. ಪುದೀನಾ ಚಟ್ನಿಗೆ ಈ ತರ ಕಡಲೆಬೇಳೆ ಮತ್ತೆ ನೋಡಿ, ಅದು ಗೊತ್ತೇ ಆಗೋದಿಲ್ಲ ನಿಮ್ಗೆ. ಪುದೀನಾ ಚಟ್ನಿ ಅಂತ ಗೊತ್ತೇ ಆಗೋದಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಯ್ತು. ಕಲರ್ ಚೇಂಜ್ ಆದ್ಮೇಲೆ ಇದು ಸ್ವಲ್ಪ ಪುದೀನ, ಅದನ್ನು ಹುರ್ಕೊಳಕ್ಕಿರುತ್ತೆ. ಜಸ್ಟ್ ಹೊರದ್ದು ಹಾಗೆ ಆಫ್ ಮಾಡ್ತೇನೆ ನಾನು. ಜಸ್ಟ್ 1-2 ಸೆಕೆಂಡ್ ಸಾಕು. ಇದು ಹಾಗಾದ್ರೆ ನಿಮ್ಗೆ ಈ ಒಂದು ಚಟ್ನಿಯನ್ನು ಇಟ್ಕೊಳಕ್ ಆಗುತ್ತಾ? ಆಗತ್ತೆ, ಇದು ಆಗುತ್ತೆ. ಅಂದ್ರೆ ಎಷ್ಟು ದಿನ? ಈಗ ನಾನು ಗ್ಯಾಸ್ ಆಫ್ ಮಾಡಿದೆ, ಇದು 2 ದಿನ ಆರಾಮ್ಸೆ ಇರ್ತದೆ. 2 ದಿನ ಇರುತ್ತಾ? ಆರಾಮ್ಸೆ ಇರ್ತದೆ 2 ದಿನ, ಏನೂ ಆಗೋದಿಲ್ಲ. ಯಾಕಂದ್ರೆ ನಾವು ಹುರಿತೇವಲ್ವಾ. ಅಂದ್ರೆ ಫ್ರಿಜ್ ಅಲ್ಲೇ ಇಟ್ಕೊಳ್ಬೇಕಾಗುತ್ತೆ? ಫ್ರಿಜ್ ಅಲ್ಲಿ ಇಡಬೇಕು. ಈಗ ಮಿಕ್ಸಿಗೆ ಹಾಕ್ಬಿಡುವ. ಈಗ ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಳಿ, ಜಾಸ್ತಿ ಹುಳಿ ಇದೆ, ಸ್ವಲ್ಪ ತೆಂಗಿನಕಾಯಿ, ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಉಪ್ಪು. ಇದನ್ನು ಮಿಕ್ಸಿ ಮಾಡಿಬಿಡುವ. ಸ್ವಲ್ಪ ನೀರು ಹಾಕಿ, ಒಂದ್ಸಲ ಪಲ್ಸ್ ಮಾಡಿ ನೀರು ಹಾಕಿಲ್ಲ, ಅದು ಹಾರ್ಬೋದು. ಒಂದ್ಸರಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ನೀರು ಹಾಕಿ. ಅದು ಕಾಯಿದೆ, ನೋಡ್ಕೊಳ್ಳಿ. ಸಾಕು. ಸಾಕ? ಸ್ವಲ್ಪ ನೀರು ಹಾಕಿ. ಸೊ ಇದು ಬರೀ ದೋಸೆ ಇಡ್ಲಿಗೆ ಮಾತ್ರವಾ ಈ ಚಟ್ನಿ, ಅಥವಾ ಊಟದ ಜೊತೆ? ಇಲ್ಲ, ಊಟದ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಇಲ್ಲ. ಈಗ ಇದಕ್ಕೊಂದು ಒಗ್ಗರಣೆ ಮಾಡುವ. ಓಕೆ, ಆಯಿಲ್ ಹಾಕ್ಲಾ? ಸ್ವಲ್ಪ ಎಣ್ಣೆ ಹಾಕಿ. ಸೊ ಒಗ್ಗರಣೆ ಆಗಿರಲಿ ಅಥವಾ ಡೈರೆಕ್ಟ್ ಕುಕ್ಕಿಂಗ್ ಆಗಿರಲಿ, ಬೆಸ್ಟ್ ಅಂತ ಹೇಳಿದರೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಸ್ವಲ್ಪ ಬಿಸಿ ಆಗಲಿ. ಸೊ ಒಂದು ಈ ಕಡೆ ಬೇಯಕ್ಕಿಟ್ರೆ ಅದ್ರ ಜೊತೆಗೆ ಎಲ್ಲ ಕೆಲಸವೂ ಕೂಡ ಬೇಯ್ತಾ ಇದು ಇಲ್ಲಿ ಚಟ್ನಿ ಆಗ್ಬಿಡ್ತದೆ. ಚಟ್ನಿ ರೆಡಿ ಆಯಿತು. ಸಾಸ್ವೆ ಹಾಕುವ. ಸ್ವಲ್ಪ ಬ್ಲ್ಯಾಂಡ್ ಇರ್ತದಲ್ವಾ, ಇದು ಸ್ವಲ್ಪ ಖಾರ ಇರ್ತದೆ, ಅದಕ್ಕೆ ಚೆನ್ನಾಗಿರುತ್ತೆ. ಓಕೆ,
ಆಫ್ ಮಾಡಲಾ? ಚಟ್ನಿ ರೆಡಿ. ಚಟ್ನಿ ರೆಡಿ. ಈ ಕಡೆ ಇದು ರೆಡಿ ಆಗಿರ್ಬೋದು. ಈಗ ನೋಡೋಣ. ಕಲರ್ ಚೇಂಜ್ ಆಗಬೇಕಾ? ನೀರಿರಲಿಲ್ಲ, ಚೇಂಜ್ ಆಗ್ತದೆ. ಇದು ಇನ್ನೂ ಸ್ವಲ್ಪ ಬೇಯಬೇಕಲ್ಲ? ಬೇಕು. ಓಕೆ. ಸೊ ನನಗೆ ರಿಸ್ಕೇ ಬೇಡ, ನಿಮ್ಮ ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ನನ್ನ ಕಡೆ ಇದ್ದರೆ ಎಲ್ಲ ಜವಾಬ್ದಾರಿ ನನಗಿರುತ್ತಲ್ವ. ಸೊ ಬೆಂದಿದೆ, ಕೊಡಿ. ಆಫ್ ಮಾಡೋದಾ? ರೆಡಿ ಇದೆ. ಸೊ ಬೇರೆ ಏನು ಬೇಕು ಅಂತಾನೂ ಇಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಟ್ರಾವೆಲಿಂಗ್ಗೆ ಆದರೆ ನೀವು ಆ ಇಡ್ಲಿಗೆನೆ ಅದ್ರ ಮೇಲೇನೆ ಸ್ವಲ್ಪ ಚಟ್ನಿ, ಆ ಪಾಕೆಟ್ ಮೇಲೇನೆ ಚಟ್ನಿ ಹಾಕೊಂಡು ತಿನ್ಬೋದಲ್ಲ? ಇದು ಚಟ್ನಿನೂ ಹಾಕ್ಬೋದು. ಇದು ತುಪ್ಪ ಹಾಕಿದ್ರು ತುಂಬಾ ಒಳ್ಳೆ ಆಗ್ತದೆ, ಚೆನ್ನಾಗಿರುತ್ತೆ. ತುಪ್ಪ ತುಂಬಾ ಒಳ್ಳೆ ಆಗ್ತದೆ. ಬಿಸಿ ಬಿಸಿಯಾದ ಹೆಲ್ದಿ ಇಡ್ಲಿ ರೆಡಿ, ಖಾರ ಇಡ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಆ ಪಾಕೆಟ್ಸ್ ತುಂಬ ಇಷ್ಟ ಆಯಿತು. ಟೈನಿ ಪಾಕೆಟ್ಸ್. ಇದರಲ್ಲಿ ಈ ರೀತಿಯಾಗಿ ನಾವು ಹೆಲ್ದಿಯಾಗೂ ಕೂಡ ಮಾಡ್ಕೊಳ್ಬೋದು. ಇದು ಇಲ್ದಿದ್ರೆ ಅದು ಸರ್ವಿಂಗ್ಗೋಸ್ಕರ ಎಲೆದು ಬೌಲ್ ಅದನ್ನು ಮಾಡಿದ್ರು ಒಳ್ಳೆ ಬರ್ತದೆ. ಬಾಳೆ ಎಲೆದು ಇನ್ನೊಂದು ಬರುತ್ತಲ್ಲ, ಬಾಳೆ ಎಲೆದು ಅಥವಾ ಗೊನ್ನೆ ಅಂತ ಹೇಳ್ತಾರೆ, ದೊಣ್ಣೆ, ಅದರಲ್ಲೂ ಒಳ್ಳೆ ಬರ್ತದೆ. ಸ್ವಲ್ಪ ದೊಡ್ಡದು ಬರ್ತದೆ, ಬಟ್ ಒಳ್ಳೆ ಬರ್ತದೆ ಅದರಲ್ಲಿ. ಅದು ತುಂಬ ದೊಡ್ಡ ಇಡ್ಲಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹೆಲ್ದಿ ಆಗಿರುವಂಥ ಈ ರವೆ ಇಡ್ಲಿ ತುಂಬ ಚೆನ್ನಾಗಾಗಿದೆ. ಹೆಲ್ದಿ ಇಡ್ಲಿ ಅಂತ ಬೇರೆ ಹೇಳಿದರು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೆಲ್ದಿ ಖಾರ ಇಡ್ಲಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಬಾಂಬೆ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ಇನ್ನೊಂದೆಡೆ 1 ಕಪ್ ತುರಿದ ಸೌತೆಕಾಯಿ, ಅರ್ಧ ಕಪ್ ನಷ್ಟು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, 3 ರಿಂದ 4 ಚಮಚದಷ್ಟು ಸ್ವೀಟ್ ಕಾರ್ನ್, 2 ಚಮಚ ಮೊಸರು, ರುಬ್ಬಿದ ತೆಂಗಿನಕಾಯಿ, ಹಸಿಮೆಣಸು ಹಾಗೂ ಶುಂಠಿ ಮಿಶ್ರಣವನ್ನ ಸೇರಿಸಿ ಹುರಿದ ರವೆ, ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. 5 ನಿಮಿಷ ನೆನೆಯಲು ಇಟ್ಟು ಬಾಳೆ ಎಲೆಯ ಪಾಕೆಟ್ ನಲ್ಲಿ ಹಾಕಿ ಹಬೆಯಲ್ಲಿ 10 ರಿಂದ 15 ನಿಮಿಷ ಬೇಯಿಸಿ. ಇನ್ನೊಂದೆಡೆ 1/4 ಕಪ್ ನಷ್ಟು ಕಡಲೆಬೇಳೆಗೆ 4 ರಿಂದ 5 ಒಣಮೆಣಸು, ಹಿಂಗು ಹಾಕಿ ಘಮ ಬರುವವರೆಗೂ ಹುರಿಯಿರಿ. ನಂತರ ಪುದೀನಾ ಸೊಪ್ಪನ್ನು ಸೇರಿಸಿ 2 ನಿಮಿಷ ಹುರಿಯಿರಿ. ಆನಂತರ ಬೆಲ್ಲ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಖಾರ ಇಡ್ಲಿ ಪುದೀನಾ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.